ರಾಜ್ಯದಲ್ಲಿ ಜನರ ಪರ ಹೋರಾಟ ಮಾಡಬೇಕಿದ್ದ ವಿರೋಧ ಪಕ್ಷ ಸತ್ತು ಹೋಗಿದೆ. ಹೀಗಾಗಿ ಜನರ ಸಮಸ್ಯೆ ಬಗ್ಗೆ ಚರ್ಚೆಯಾಗುತ್ತಿಲ್ಲ ಎಂದು ಶೋಭಾ ಕರಂದಾಜೆ ಕಾಂಗ್ರೆಸ್ಸಿಗರನ್ನ ವ್ಯಂಗ್ಯವಾಡಿದ್ದಾರೆ. ಇಂದು ಉಡುಪಿಯಲ್ಲಿ ಮಾತನಾಡಿದ ಅವರು, ರೈತನಿಗೆ ಉಮರ್ ಖಲೀದಿಗೆ ಏನು ಸಂಬಂಧ? ಜೆಎನ್ಯುನಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಹೇಳಿದ್ದ ಉಮರ್ ಖಲೀದ್ ಬಂಧನವಾಗಿದ್ದು, ಖಾಲಿದ್ ಬಿಡುಗಡೆ ಬೇಡಿಕೆ ಇಡುತ್ತಿದ್ದಾರೆಂದರೆ ಅವರನ್ನು ಮುನ್ನಡೆಸುತ್ತಿರುವವರು ಯಾರು? ರೈತರನ್ನ ಅರ್ಬನ್ ನಕ್ಸಲರು ದಾರಿ ತಪ್ಪಿಸುತ್ತಿದ್ದಾರೆ ಎಂದು ಸಂಸದೆ ಶೋಭಾ ಆರೋಪಿಸಿದ್ದಾರೆ. ಇದ್ದಂತ ಸ್ಟ್ಯಾಂಡಿಂಗ್ ಕಮಿಟಿಯಲ್ಲಿ ಈ ಕೃಷಿ ಮಸೂದೆಯಲ್ಲಿ ಏನು ಸಲಹೆಯನ್ನು ಕೊಟ್ಟಿದ್ದಾರೆ ಆ ಸಲಹೆಯನ್ನ ಅಳವಡಿಸಿ ಈ ಲೋಕಸಭೆಯಲ್ಲಿ ಬಿಲ್ ಪಾಸ್ ಆಗಿದೆ. ಇವತ್ತು ಅದೇ ನಡೀತಾ ಇದೆ. ಡೆಲ್ಲಿಯಲ್ಲಿ ನಡೀತಿರುವಂತಹ ಹೋರಾಟ ಇವತ್ತು ಬೇರೆ ಬೇರೆ ರಾಜ್ಯದ ರೈತರು ಎಪಿಎಂಸಿಯ ತಿದ್ದುಪಡಿ ಕಾಯ್ದೆಯಿಂದ ಲಾಭವನ್ನು ಪಡೀತಾ ಇದ್ದಾರೆ. ಕೃಷಿ ಮಸೂದೆಯ ಒಂದು ತಿದ್ದುಪಡಿಯಿಂದ ಲಾಭವನ್ನು ಪಡಿತಾ ಇದ್ದಾರೆ. ಯಾರು ಕಾಂಟ್ರಾಕ್ಟ್ ಫಾರ್ಮಿಂಗ್ ಅಲ್ಲಿ ಈಗಾಗಲೇ ಫಾರ್ಮಿಂಗ್ ಅನ್ನು ಮಾಡ್ತಾ ಇದ್ರು. ಉದಾಹರಣೆಗೆ ನಾನು ಹೇಳಿದ್ದೆ, ಹಾಸನ ಜಿಲ್ಲೆಯಲ್ಲಿ ಗರ್ಕಿನ್ ಬೆಳೀತಾರೆ ಅಂತ ಹೇಳಿ, ಅವರಿಗೆ ಯಾವುದೇ ಕಾನೂನಿನ ಚೌಕಟ್ಟಲ್ಲಿ ಅವರು ಹೋರಾಟದಲ್ಲಿ ಡೆಲ್ಲಿಯಲ್ಲಿ ನಡೀತಾ ಇರುವಂತಹ ಹೋರಾಟದಲ್ಲಿ ಯಾರು ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿ ಜೆಎನ್ಯುನಲ್ಲಿ ಹೇಳಿದ ಉಮರ್ ಖಾಲಿದ್ ಬಂಧನ ಆಗಿದ್ದಾನೆ, ಅವನನ್ನು ಬಿಡುಗಡೆ ಮಾಡಿ ಅನ್ನುವಂಥ ಡಿಮಾಂಡ್ ಇರ್ತಾರಂದ್ರೆ ಇದನ್ನ ಮುನ್ನಡೆಸ್ತಾ ಇರುವವರು ಯಾರು? ಅದೇ ಅರ್ಬನ್ ನಕ್ಸಲರು, ಅದೇ ವಿಚಾರವಾದಿಗಳು, ಅದೇ ದೇಶದ್ರೋಹಿ ಚಟುವಟಿಕೆಗೆ ಬೆಂಬಲ ಕೊಡುವಂತ ಶಕ್ತಿಗಳು ಇವತ್ತು ಇದನ್ನ ಲೀಡ್ ಮಾಡ್ತಿದ್ದಾವೆ ಅನ್ನುವಂಥದ್ದನ್ನು ಸ್ಪಷ್ಟ ಹೇಳಿದೀವಿ. ರೈತರಿಗೆ ಏನೇ ವ್ಯತ್ಯಾಸ ಇದ್ರೂ ಕೂಡ ಅದನ್ನು ಮುಂದಿನ ಪಾರ್ಲಿಮೆಂಟ್ ಅಲ್ಲಿ ಅದಕ್ಕೆ ತಿದ್ದುಪಡಿ ಬಿಲ್ ಅನ್ನು ತರಲಿಕ್ಕೆ ಅವಕಾಶ ಇದೆ. ಇದನ್ನು